ಸತ್ಯದೇವ ಪಂಚಭೂತ ಶಕ್ತಿಗಳಿಗೆ ಶಿರಸ ಸಾಷ್ಟಾಂಗ ವಂದನೆಗಳನ್ನು ಅರ್ಪಿಸುತ್ತಾ ಸಮಸ್ತ ಕರ್ನಾಟಕದ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಇವತ್ತು ನಿಮಗೆ ನಾನು ದೇವರ ನಾಡೆ ಎಂದು ಕರೆಯಲ್ಪಡುವ ಪರಶುರಾಮ ಸೃಷ್ಟಿಯ ನಾಗರಖಂಡ ಎಂದು ಹೆಸರು ಪಡೆದಿರುವ ಹಲವಾರು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ರಾಮಾಯಣ ಮಹಾಭಾರತದ ಇತಿಹಾಸದ ಕುರುಹುಗಳನ್ನು ಹೊಂದಿರುವಂತಹ, ಅದೇ ರೀತಿ ಮಹಾರಾಷ್ಟ್ರದಿಂದ ಕನ್ಯಾಕುಮಾರಿವರೆಗೆ ಸಾಗರಗಳಿಂದ ನದಿಗಳಿಂದ ಆವರಿಸಿರುವ ತುಳುನಾಡಿನ ಬಗ್ಗೆ ಮತ್ತು ಈ ತುಳುನಾಡ ಪುಣ್ಯಭೂಮಿಯಲ್ಲಿ ನೆಲೆಸಿರುವ ಕಾರ್ಣಿಕದ ದೈವ ಕೊರಗಜ್ಜನ ಇತಿಹಾಸದ ಬಗ್ಗೆ ಕನ್ನಡದಲ್ಲಿ ಸಮಸ್ತ ಕರ್ನಾಟಕಕ್ಕೆ ತಿಳಿಸಬೇಕೆಂಬುದೇ ನಮ್ಮ ಮನದಾಳದ ಆಸೆ. ತುಳುನಾಡಿನಲ್ಲಿ ಕೊರಗಜ್ಜನ ಹುಟ್ಟು ಮತ್ತು ಸಾವಿನ ಬಗ್ಗೆ, ಸಾವಿನ ನಂತರ ಕೊರಗತನಿಯ ದೈವಬಾಧಕತೆ, ತುಳುನಾಡಿನಲ್ಲಿ ಕೊರಗತನಿಯನನ್ನು ಆರಾಧನೆ ಮಾಡಲು ಕಾರಣ, ಕೊರಗತನಿಯ ಭಕ್ತರ ನಂಬಿಕೆಯ ದೈವವಾಗಲು ಕಾರಣ, ಕಲಿಯುಗದಲ್ಲಿ ಭಕ್ತರ ಕಷ್ಟಗಳನ್ನು ಅತಿ ಶೀಘ್ರವಾಗಿ ಪರಿಹಾರ ಮಾಡಲು ಕಾರಣ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ದೇವರುಗಳ ಇತಿಹಾಸ. ತುಳುನಾಡು ಹೊರತುಪಡಿಸಿ ಕರ್ನಾಟಕದಾದ್ಯಂತ ಕೊರಗಜ್ಜನನ್ನು ಇತ್ತೀಚಿನ ದಿನಗಳಲ್ಲಿ ಆರಾಧನೆ ಮಾಡುವುದನ್ನು ನಾವು ನೋಡುತ್ತಿದ್ದೇವೆ. ಕಷ್ಟ ಬಂದಾಗ ಕೊರಗಜ್ಜನನ್ನು ಕ್ಷೇತ್ರಕ್ಕೆ ಹೋಗದೆ, ಹರಕೆ ಹೇಳದೆ ಮನೆಯಲ್ಲಿಯೇ ಕೊರಗಜ್ಜನನ್ನು ನಂಬಿ ತಮ್ಮ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬಹುದು. ಇದೆಲ್ಲರ ಜೊತೆಗೆ ತುಳುನಾಡಿನ ಆದಿಯಲ್ಲಿ ದೇವರುಗಳು ಪೂರ್ವಜರು ಕೊರಗತನಿಯನ್ನು ಸೇರಿ ಆರಾಧನೆ ಮಾಡುತ್ತಿದ್ದ ತುಳುನಾಡಿನ ಕನ್ನಿಕಾನದ ಆ ಅಗೋಚರ ಶಕ್ತಿಯ ಬಗ್ಗೆ ಪ್ರತಿಯೊಂದು ವಿಷಯಗಳ ಕುರಿತಾಗಿ ನಂಬಿದ ಸತ್ಯಗಳು ಚಾನೆಲ್ನ ಮುಖಾಂತರ ನಿಮಗೆಲ್ಲ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ತೇನೆ ಬಂಧುಗಳೇ, ನಾವು ಕೊರಗಜ್ಜನ ಇತಿಹಾಸವನ್ನು ತಿಳಿಯುವುದಕ್ಕಿಂತ ಮುಂಚೆ ತುಳುನಾಡಿನ ಪುಣ್ಯಭೂಮಿಯ ಇತಿಹಾಸವನ್ನು ತಿಳಿಯದೆ ಮುಂದೆ ಹೋದರೆ ತಪ್ಪಾಗುತ್ತೆ. ಈ ಪುಣ್ಯಭೂಮಿಯ ಎಲ್ಲ ಇತಿಹಾಸವನ್ನು ತಿಳಿಸಲು ಈ ಜನ್ಮ ಸಾಲದು. ಆದರೆ ಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ತುಳುನಾಡಿನ ಸೃಷ್ಟಿಯ ಬಗ್ಗೆ ಸ್ವಲ್ಪ ತಿಳಿಸಿ ಮುಂದಕ್ಕೆ ಕೊರಗಜ್ಜನ ಇತಿಹಾಸದ ಬಗ್ಗೆ ತಿಳಿಸ್ತೀನಿ. ಬ್ರಹ್ಮನ ಸೃಷ್ಟಿ ಮರೀಚ ಮತ್ತು ಕಲಾ ದಂಪತಿಯ ಮಗ ಕಶ್ಯಪ ಮುನಿ ಮತ್ತು ಅದಿತಿಯ ಮಗ ವರುಣ. ಮಾತೆ ಅದಿತಿಯನ್ನು ಪುರಾಣದಲ್ಲಿ ವಿಶ್ವ ಜನ್ಮದಾತೆ ಮತ್ತು ಜಗಜ್ಜನನಿಯಾಗಿರುವ ಜನನಿಯೂ ಹೌದು. ಅವಳೇ ಸಕಲ ದೇವತಾ ಸ್ವರೂಪಳು. ಪ್ರಕಾಶಮಾನವ ಸ್ವರ್ಗವು ವಿಶ್ವವು ಮತ್ತು ವಿಶ್ವ ನಿಯಾಮಕಳು. ಋಷಿಗಳ ದೃಷ್ಟಿಯಲ್ಲಿ ದೇವತೆಗಳಲ್ಲಿ ಅತ್ಯಂತ ಪ್ರಾಚೀನ ದೇವತೆ. ಪೃಥ್ವಿ ವ್ಯಾಧಿ ಲೋಕಗಳಿಗೆ ಅತೀತಳು. ಸ್ಥಾನ ದೇವತೆಗಳಲ್ಲಿ ಮೊದಲನೆಯವ. ಅದಿತಿಯನ್ನು ದೇವಮಾತೆ, ಅಂತರಿಕ್ಷದ ದೇವತೆ, ಅಖಂಡವಾದ ಪೃಥ್ವಿ, ದೀನವಲ್ಲದ್ದು, ಕ್ಷಯಿಸದಿರುವುದು. ನೇರವಾಗಿ ಹೇಳಬೇಕಂದ್ರೆ ಭೂಮಿ ತಾಯಿಯ ರೂಪದಲ್ಲಿ ತಾಯಿ ಅದಿತಿಯನ್ನು ಈಗಲೂ ಆರಾಧನೆ ಮಾಡ್ತಿದ್ದೇವೆ. ಆದಿತ್ಯರು, ರುದ್ರರು, ವಸುಗಳು, ದೈತ್ಯರು, ಮರುತರು, ದಾನವರು, ಕ್ರೋಧವಾಸಗಳು, ನಾಗಗಳು, ಮಾನಸ, ಇರಾವತಿ, ಗಂಧರ್ವರು, ವಾಮನ, ಸೂರ್ಯ, ವಾಯು, ಇಂದ್ರ, ವರುಣ, ಶೇಷನಾಗ, ಅರುಣ, ಗರುಡ, ತಕ್ಷಕ, ಅಪ್ಸರೆಯರು ಇವರೆಲ್ಲ ತಾಯಿ ಅದಿತಿಯ ಮಕ್ಕಳು. ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ವರುಣನ ವಾಹನ ಮಕರ ಅಂದರೆ ಮೊಸಳೆ. ಆತನ ಆಯುಧ ಪಾಶ ಅಂದರೆ ಹಗ್ಗ. ಅದೇ ರೀತಿ ಕಚೀಕ ಮತ್ತು ಸತ್ಯವತಿಯ ಮಗ ಜಮದಗ್ನಿ ಮತ್ತು ರೇಣುಕಾದೇವಿಯ ಮಗ ಪರಶುರಾಮ. ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ವರುಣದೇವನು ಸೃಷ್ಟಿಯ ಆದಿದೇವ. ಇಂದ್ರನಿಗಿದ್ದ ಪದವಿ ಮೊದಲು ವರುಣದೇವನಿಗಿತ್ತು. ಋಗ್ವೇದದಲ್ಲಿ ವರುಣನು ಜಗತ್ತನ್ನೇ ಆವರಿಸಿರುವ ದೇವತೆ. ಋಗ್ವೇದಕ್ಕಿಂತ ಪೂರ್ವದವನು ಅಂತಲೇ ಹೇಳ್ಬೋದು. ವರುಣನು ವಿಷ್ಣುವಿನ ಸೃಷ್ಟಿಯಿಂದ ಸ್ವತಃ ಪ್ರಕಟಗೊಂಡವನು. ರುದ್ರವರ್ಣರು ಒಂದೇ ಸಮಾನರು. ಋಗ್ವೇದದ ಆರಂಭದಲ್ಲಿ ವರುಣನನು ಅತ್ಯಂತ ಶಕ್ತಿಶಾಲಿಯ ದೇವ. ಈತನ ವರ್ಣನೆ ವೇದ, ಬ್ರಾಹ್ಮಣ, ಉಪನಿಷತ್ತುಗಳಲ್ಲಿ ಸಿಗುತ್ತೆ. ವರುಣನು ಆಕಾಶ, ನೀರು, ಬ್ರಹ್ಮಾಂಡಗಳ ಕ್ರಿಯಾ ವ್ಯಾಪಾರಗಳ ಮತ್ತು ಪ್ರಪಂಚದ ನೀತಿ ನಿಯಮಗಳ ದೇವ. ಆಕಾಶದ ಒಡೆಯ, ಆದಿತ್ಯರಲ್ಲಿ ಉತ್ತಮ, ಋತು ನಿಯಮಗಳ ಅಧಿಪತಿ, ಧರ್ಮವನ್ನು ಎತ್ತಿ ಹಿಡಿಯುವವನು, ಜೀವಿಗಳ ತಪ್ಪು ಒಪ್ಪುಗಳನ್ನು ನಿರ್ಣಯಿಸಿ ತಪ್ಪಿತರನ್ನು ಕಠಿಣವಾಗಿ ಶಿಕ್ಷಿಸಿ ಕ್ಷಮಾಗುಣಾತೀತನು.
ಸಾವಿರ ಔಷಧಿಗಳ ವೈದ್ಯ, ಸರ್ವವ್ಯಾಪಿ, ಸರ್ವಜ್ಞ, ಅಪಾರ ಜ್ಞಾನದ ಗಣಿ, ಕವಿ ಅನುಪಮ, ಬುದ್ಧಿವಂತ, ಮಾಯಾಶಕ್ತಿ ಇರುವವನು. ವಿಷಯಗಳ ನಿಯಂತ್ರಿಕ, ಉದಕಗಳ ರಾಜ, ಮೋಡ, ಸಮುದ್ರ, ನದಿ ಮತ್ತು ನೀರಿನ ರಾಜ. ಈ ನೀರಿನ ಮಹತ್ವದ ಬಗ್ಗೆ ತಿಳಿಸಲು ನಮಗೆ ಅಸಾಧ್ಯ. ಇಂತಹ ನೀರಿಗೂ ಭೂಮಿಗೂ ಇರುವ ಮಹತ್ವವನ್ನು ತುಳುನಾಡಿನ ಪೂರ್ವಜರು ಮೊದಲೇ ತಿಳಿದಿದ್ದರು. ತುಳುವರು ಮೂಲತಃ ಪ್ರಕೃತಿ ಆರಾಧಕರು. ಮರ, ಪ್ರಾಣಿ, ಪಕ್ಷಿ, ಸರ್ಪಗಳನ್ನು ದೈವ ರೂಪದಲ್ಲಿ ಕಂಡು ಈಗಲೂ ಅದೇ ರೀತಿ ಆರಾಧನೆ ಮಾಡುವುದನ್ನು ನೀವು ಕಾಣ್ಬೋದು. ಆದರೆ ತುಳುನಾಡಿನ ಯಾವುದೇ ದೈವಾರಾಧನೆಯಲ್ಲಿ ನೀರಿಲ್ಲದೆ ಸಾಧ್ಯನೇ ಇಲ್ಲ. ಇವತ್ತಿಗೂ ಒಂದು ಬಿಂದಿಗೆ ನೀರು ದೈವದ ಮುಂದೆ ಇಟ್ಟು ಅದಕ್ಕೆ ಹೂವನ್ನು ಹಾಕಿ ಆರಾಧನೆ ಮಾಡುವ ಕ್ರಮವನ್ನು ಈಗಲೂ ಪ್ರತಿಯೊಂದು ದೈವಾರಾಧನೆ ಮನೆಯಲ್ಲಿ ಕಾಣಬಹುದು. ಅಂತಹ ನೀರಿನಲ್ಲಿ ದೇವರನ್ನು ಕಂಡವರು ನಮ್ಮವರು. ತುಳುನಾಡಿನಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಯಾವುದೇ ಧರ್ಮದಲ್ಲಿ ನೀರಿಲ್ಲದೆ ಪೂಜೆಯಾಗಲಿ, ನಮಾಜಾಗಲಿ, ಪ್ರಾರ್ಥನೆಯಾಗಲಿ ನಡೆಯಲು ಸಾಧ್ಯವಿಲ್ಲ. ಅಂಥ ನೀರಲ್ಲಿರುವ ಅಗೋಚರ ಶಕ್ತಿಯನ್ನು ನಮ್ಮ ಪೂರ್ವಜರು ತಿಳಿದು ಆರಾಧನೆ ಮಾಡಿಕೊಂಡು ಬಂದಿರುವುದರಿಂದ ಈ ಭೂಮಿಯು ಅತಿ ಪುರಾತನವಾದ ಆರಾಧನೆಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಅದೇ ರೀತಿ ತುಳುನಾಡಲ್ಲಿ ಪ್ರತಿಯೊಂದು ದೇವರುಗಳನ್ನು ಪ್ರತಿಷ್ಠಾಪಿಸುವಂಥ ಮರ ಹೆಚ್ಚಾಗಿ ಹಲಸಿನ ಮರ. ಇದು ಎಷ್ಟು ವರ್ಷಗಳಾದರೂ ಈ ಮರ ಹಾಳಾಗದೆ ಹಾಗೆಯೇ ಇರುತ್ತೆ. ಇದರ ಮಹಿಮೆಯನ್ನು ನಮ್ಮ ಪೂರ್ವಜರು ಮೊದಲೇ ತಿಳಿದಿದ್ರು. ಅದೇ ರೀತಿ ದೇವರುಗಳನ್ನು ಹೆಚ್ಚಾಗಿ ಕಲ್ಲು ಹಾಕಿ ಆರಾಧನೆ ಮಾಡುವ ಮರ ಅಂದರೆ ಆಲದ ಮರ ಮತ್ತು ಅಶ್ವತ್ಥ ಮರ. ಈಗಲೂ ಈ ಮರಗಳು ನಮ್ಮ ತುಳುನಾಡಿನಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಈ ಮರದ ಇತಿಹಾಸವನ್ನು ನಾವು ಪುರಾಣದಲ್ಲೂ ಕೂಡ ಕಾಣ್ಬೋದು. ಹಲಸಿನ ಹಣ್ಣಿನ ರಸ ಮತ್ತು ಆಲದ ಮರದ ರಸವನ್ನು ಕುಡಿದು ದೇವಾನುದೇವತೆಗಳು ಸಹಸ್ರ ವರ್ಷಗಳವರೆಗೂ ತಮ್ಮ ತಾರುಣ್ಯವನ್ನು ಕಾಪಾಡಿಕೊಂಡು ಬರ್ತಾ ಇದ್ರು. ಇದು ಪುರಾಣದಲ್ಲಿ ಇರುವ ಉಲ್ಲೇಖ. ಅದೇ ರೀತಿ ನೀವು ಕೊರಗತನಿಯನ ಆದಿಸ್ಥಳದಲ್ಲಿ ಇದೇ ಆಲದ ಮರದ ಅಡಿಯಲ್ಲಿ ಕೊರಗತನಿಯನ ಆರಾಧನೆಯನ್ನು ನೀವು ನೋಡಬಹುದು. ಈ ಮರಗಳ ಅಡಿಯಲ್ಲಿ ನಮ್ಮ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿರುವ ನಮ್ಮ ತುಳುವರು ಅದನ್ನು ತುಳು ಭಾಷೆಯಲ್ಲಿ ಆಲಡೆ ಅಂತ ಕರೀತಾ ಇದ್ರು. ಇದರ ಸೃಷ್ಟಿಕರ್ತ ಬೆಮ್ಮರನ್ನು ತುಳುನಾಡಿನ ಸೃಷ್ಟಿಕರ್ತ ಅಂತಲೇ ಕರೀತಾ ಇದ್ರು. ಕಣ್ಣಿಗೆ ಕಾಣದ ಒಂದು ಅಗೋಚರ ಶಕ್ತಿ. ತುಳುನಾಡಿನ ಎಲ್ಲ ಪೂರ್ವಜರು ದೇವರುಗಳು ಆರಾಧನೆ ಮಾಡಿದಂತಹ ಶಕ್ತಿ. ತ್ರಿಮೂರ್ತಿಗಳನ್ನು ಒಂದೇ ಶಕ್ತಿ ಎಂದು ತಿಳಿದು ಬೆಮ್ಮರ ರೂಪದಲ್ಲಿ ಆರಾಧನೆ ಮಾಡಿದಂಥವರು. ಭೂಮಿಯನ್ನು ತಾಯಿ ಎಂದು ಆರಾಧನೆ ಮಾಡಿದವರು ನಮ್ಮ ತುಳುವ ಪೂರ್ವಜರು. ಅದಕ್ಕಾಗಿ ಈ ಶಕ್ತಿ ಹೆಚ್ಚಾಗಿ ಗೋಚರವಾಗುವುದು ನೀರು ಇರುವ ಕಡೆ ಮತ್ತು ಕಾಡು, ವನ, ಪ್ರಕೃತಿಗಳ ನಡುವೆ. ಇನ್ನೊಂದು ಅರ್ಥದಲ್ಲಿ ತ್ರೇತಾಯುಗದ ಕೊನೆಯವರೆಗೂ ಕಾಣಸಿಗುವಂಥ ಪರಶುರಾಮರು ತುಳುನಾಡನ್ನು ವರುಣದೇವನಿಂದ ವರವಾಗಿ ಪಡೆದರು ಎಂದು ಇತಿಹಾಸಕಾರರ ಅಧ್ಯಯನ. ಗೋಕರ್ಣದಿಂದ ಕನ್ಯಾಕುಮಾರಿವರೆಗೂ ತುಳುನಾಡು ಇತ್ತು ಎಂದು ಹೇಳುತ್ತಾರೆ. ಕೆಲವು ಆಧಾರದ ಪ್ರಕಾರ ಮಹಾರಾಷ್ಟ್ರದವರೆಗೂ ತುಳುನಾಡು ಹಬ್ಬಿತ್ತು ಎಂದು ಹೇಳಬಹುದು. ಈಗಲೂ ಮಹಾರಾಷ್ಟ್ರದ ಅನೇಕ ಕಡೆ ಪರಶುರಾಮ ಮತ್ತು ರೇಣುಕಾದೇವಿಯ ಆರಾಧನೆಗಳನ್ನು ನಾವು ನೋಡಬಹುದು. ಭಗವಾನ್ ಪರಶುರಾಮರು ಉಪ್ಪಾಗಿದ್ದ ಸಮುದ್ರವನ್ನು ಹಿಂದಕ್ಕೆ ಸರಿಸಿ ನಾಗಾರಾಧನೆಯ ಮೂಲಕ ಸಿಹಿ ನೀರನ್ನು ಈ ಭೂಮಿಯ ಮೇಲೆ ತಂದರು ಎಂದು ಇತಿಹಾಸ ಪುರಾಣದ ಉಲ್ಲೇಖ. ಅದಕ್ಕಾಗಿ ತುಳುನಾಡಲ್ಲಿ ಆಷಾಢ ಮಾಸ ಕಳೆದು ಮೊದಲ ಅಮಾವಾಸ್ಯೆ ದಿನ ಸಮುದ್ರ ಅಥವಾ ತೀರ್ಥಸ್ನಾನ ಮಾಡಿದ ನಂತರ ಇಲ್ಲಿ ಮಾಡುವ ಮೊದಲ ಆಚರಣೆ ನಾಗರ ಪಂಚಮಿ. ಪಂಚಮಿಯ ನಂತರವೇ ಉಳಿದ ದೇವಾನುದೇವತೆಗಳ ಹಬ್ಬಗಳ ಆಚರಣೆ ಇಲ್ಲಿ ನಡೆಯುವುದು. ಈ ಎಲ್ಲ ಹಬ್ಬಗಳು ಮುಗಿದಾದ ಮೇಲೆ ನಾಗದೇವರ ಷಷ್ಠಿ ಉತ್ಸವದ ಮುಖಾಂತರ ಈ ಎಲ್ಲ ಹಬ್ಬ ಹರಿದಿನಗಳು ಕೊನೆಗೊಳ್ಳುತ್ತದೆ. ದೇವಾನುದೇವತೆಗಳ ಆರಾಧನೆ ಮುಗಿದ ನಂತರವೇ ತುಳುನಾಡಿನ ದೇವಗಳಿಗೆ ನಂತರವೇ ಕೋಲ, ನೇಮ, ಉತ್ಸವ, ಜಾತ್ರೆಗಳು ನಡೆಯುತ್ತೆ. ಇದು ಇಲ್ಲಿನ ವಿಶೇಷ. ಈಗಲೂ ಪ್ರತಿ ಗ್ರಾಮ, ಪ್ರತಿ ಮನೆ, ಪ್ರತಿ ಊರಲ್ಲೂ ಅದೇ ಕ್ರಮದಲ್ಲಿ ನಡೆಯುತ್ತಾ ಬಂದಿದೆ. ಇದು ತುಳುನಾಡಿನ ಮಹತ್ವವಾದ ವಿಶೇಷ ಬಂಧುಗಳೇ. ಇವತ್ತಿನ ಸಂಚಿಕೆಯಲ್ಲಿ ತುಳುನಾಡಿನ ಸೃಷ್ಟಿ ಮತ್ತು ಇತಿಹಾಸದ ಬಗ್ಗೆ ಎಲ್ಲ ತಿಳಿಸಕ್ಕಾಗದಿದ್ರೂ ಒಂದು ಪೀಠಿಕೆ ರೂಪದಲ್ಲಿ ತಿಳಿಸಿದ್ದೇನೆ.
ಮುಂದಿನ ಸಂಚಿಕೆಯಲ್ಲಿ ನಿಮಗೆ ನೇರವಾಗಿ ಕೊರಗತ ನೀರಿನ ಇತಿಹಾಸದ ಬಗ್ಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.